ತಪಸ್ಯ ಫೌಂಡೇಶನ್ ವತಿಯಿಂದ ನಡೆಸಲು ಉದ್ದೇಶಿಸಿರುವ ಮಂಗಳೂರು ಬೀಚ್ ಫೆಸ್ಟಿವಲ್ ಮತ್ತು ಮಂಗಳೂರು ಟ್ರಯಥಾನ್ ಬಗೆಗಿನ ಪೂರ್ವಭಾವಿ ಸಭೆ ಇಂದು ಮಂಗಳೂರಿನಲ್ಲಿ ನಡೆಯಿತು. ಆರೋಗ್ಯ ಖಾತೆಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 27ರಂದು ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಸಂದರ್ಭದಲ್ಲಿ ನಡೆಯುವ ಕಾರ್ಯಾಗಾರದಲ್ಲಿ ಜಿಲ್ಲೆಯಲ್ಲಿ ಮುಂದಿನ 1 ವರ್ಷ ಅವಧಿಯಲ್ಲಿ ಕೈಗೊಳ್ಳುವ ಪ್ರವಾಸೋದ್ಯಮ ಚಟುವಟಿಕೆಗಳ ಬಗ್ಗೆ ಕ್ರಿಯಾ ಯೋಜನೆ ತಯಾರಿಸಲಾಗುವುದು ಅಂತ ಹೇಳಿದರು. ತಪಸ್ಯ ಫೌಂಡೇಶನ್ ವತಿಯಿಂದ ನಡೆಸಲು ಉದ್ದೇಶಿಸಿರುವ ಮಂಗಳೂರು ಬೀಚ್ ಫೆಸ್ಟಿವಲ್ ಮತ್ತು ಮಂಗಳೂರು ಟ್ರಯಥಾನ್ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪೂರಕವಾಗಿದೆ. ಇದನ್ನು ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ನಡೆಸಲು ಸರ್ಕಾರ ಮತ್ತು ಜಿಲ್ಲಾಡಳಿತದಿಂದ ಸಂಪೂರ್ಣ ಸಹಕಾರ ನೀಡಲಾಗುವುದು ಅಂತ ಹೇಳಿದರು. ನಮಗೆ ಇಟ್ಸ್ ಅ ಕೈಂಡ್ ಆಫ್ ಮೋರಲ್ ಬೂಸ್ಟರ್. ಆದರೆ ಒಂದಂತೂ ನಾನು ನಿಮಗೆ ಹೇಳಬಲ್ಲೆ, ಈ ಒಂದು ಕಾರ್ಯಕ್ರಮವನ್ನು ಖಂಡಿತವಾಗಿಯೂ ನಮ್ಮ ಜಿಲ್ಲಾಡಳಿತ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳು ನಿಮ್ಮ ಜೊತೆಯಲ್ಲಿ ಸಂಪೂರ್ಣವಾಗಿ ಇದನ್ನು ಯಶಸ್ಸು ಆಗ್ತಕ್ಕಂಥದ್ದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರ್ತದೆ ಅಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಪರವಾಗಿ ನಾನು ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಆಗಿದೆ ಒಂದ್ಸಲ, ಇದನ್ನ ಪ್ರತಿ ವರ್ಷ ಮಾಡ್ತಾ ಹೋದ್ರೆ ಅದಕ್ಕೆ ಒಂದು ಹೆಚ್ಚು ಮೆರುಗು ಮತ್ತು ಕಳೆ ಇರ್ತದೆ ಮತ್ತು ಅದಕ್ಕೆ ಒಂದು ಇಂಟರ್ನ್ಯಾಷನಲ್ ಇವೆಂಟ್ ಆಗೋದಕ್ಕೆ ಒಂದು ಅವಕಾಶ ಇದೆ. ಸೊ ನೀವು ಹೇಳಿದಾಗೆ ಟೂರಿಸಂ ಪೊಟೆನ್ಷಿಯಲ್ ಕೂಡ ಹೆಚ್ಚು. ಸೊ ಅದರಿಂದ ಇದು ಬಹಳ ನಾವು ವಿಶೇಷವಾದಂಥ ರೀತಿಯಲ್ಲಿ ಮಾಡುವಂಥದ್ದಕ್ಕೆ ನಮ್ಮೆಲ್ಲರ ಖಂಡಿತವಾಗಿಯೂ ಪೂರ್ತಿ ಸಪೋರ್ಟ್ ಇರ್ತದೆ. ಈ ಮಂಗಳೂರಿಗೆ ವಿಶೇಷವಾಗಿ ತಾವೆಲ್ಲ ಇದು ಒಂದು ಟೂರಿಸಂಗೆ ಬಹಳಷ್ಟು ಇಲ್ಲಿ ಪೊಟೆನ್ಷಿಯಲ್ ಇದೆ. ಇಲ್ಲಿ ಟೂರಿಸಂಗೋಸ್ಕರ ಎಕ್ಸ್ಪ್ಲಾಯ್ಟ್ ಮಾಡ್ತಕ್ಕಂಥದ್ದನ್ನ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಅದನ್ನೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಜವಾಬ್ದಾರಿ. ಇದೇ ಸೆಪ್ಟೆಂಬರ್ 27ನೇ ತಾರೀಕು ನಾವು ಇಲ್ಲಿ ಒಂದು ದಿವಸದ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಈ ಟೂರಿಸಂ ಡೇ ಅವತ್ತು ಸೆಪ್ಟೆಂಬರ್ 27 ಅವತ್ತು ಮಂಗಳೂರಿನ ಎಲ್ಲ ಬೇರೆ ಬೇರೆ ಯಾರ್ಯಾರು ಅಭಿಪ್ರಾಯ ಮತ್ತು ಈ ಟೂರಿಸಂ ಅನ್ನು ಯಾವ ರೀತಿ ನಾವು ಬೆಳೆಸಬೇಕು, ಬೇರೆ ಬೇರೆ ಇದರ ಆಸಕ್ತಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸೇರಿಸ್ತಾ ಇದ್ದಾರೆ. ಒಂದು ಪೂರ್ತಿ ಡಿಸ್ಕಷನ್ ಅನ್ನು ಕೂಡ ಮಾಡ್ತಾರೆ. ಎಲ್ಲ ನಮ್ಮ ಜನಪ್ರತಿನಿಧಿ ಕೂಡ ಅದರಲ್ಲಿ ಭಾಗವಹಿಸಿ ಅವರು ಅಭಿಪ್ರಾಯಗಳೆಲ್ಲ ಕೊಟ್ಟು ಒಂದು ಆಕ್ಷನ್ ಪ್ಲಾನ್ ಅನ್ನು ತಯಾರು ಮಾಡಬೇಕು ಅಂತ, ಒಂದು ವರ್ಷಕ್ಕೆ ಏನೇನು ಇವೆಂಟ್ಸ್ ಇರಬೇಕು, ಒಂದು ಕ್ಯಾಲೆಂಡರ್ ಅನ್ನು ಒಂದು ತೀರ್ಮಾನ ಮಾಡಬೇಕು ಅಂತ. ಈಗ ಇದು ನಿಮ್ಮ ಟ್ರಯಥಾನ್ ಕೂಡ ಅದು ಸೇರ್ಕೊಳ್ತದೆ. ಸೊ ಟ್ರಯಥಾನ್ ಸಬ್ಜೆಕ್ಟ್ ಅನ್ನು ಕೂಡ ಅವತ್ತು ಚರ್ಚೆ ಆಗಬೇಕು. ಅವತ್ತು ನೀವುಗಳು ಆ ಸಬ್ಜೆಕ್ಟ್ ಅನ್ನ ಪ್ರಸ್ತಾಪ ಮಾಡಿ ಅಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಅವತ್ತು ಇನ್ನೂ ಡೀಟೇಲ್ ಆಗಿ ನಮ್ಮ ಅಧಿಕಾರಿಗಳ ಜೊತೆ ಮತ್ತು ನಮ್ಮೆಲ್ಲರ ಜೊತೆ ನೀವು ಚರ್ಚೆ ಮಾಡ್ಬೋದು. ಏನೇನು ನಮ್ಮ ಕಡೆಯಿಂದ ಆಗಬೇಕಾಗಿದೆ, ಏನೇನು ಸೌಕರ್ಯಗಳು ಆಗಬೇಕಾಗಿದೆ ಅದೆಲ್ಲವನ್ನು ಕೂಡ ತಾವು ಅವತ್ತಿನ ದಿವಸ ಮಾತಾಡಬಹುದು. ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ, ಕ್ಯಾನ್ಸರ್ ರೋಗಿಗಳ ಆರೈಕೆ ಮಾಡ್ತಾ ಇರುವ ತಪಸ್ಯ ಫೌಂಡೇಶನ್ ಕೆಲಸವನ್ನ ಶ್ಲಾಘಿಸಿದರು. ಫೌಂಡೇಶನ್ ಹಮ್ಮಿಕೊಂಡಿರುವ ಬೀಚ್ ಫೆಸ್ಟಿವಲ್ ಮತ್ತು ಟ್ರಯಥಾನ್ ಕಾರ್ಯಕ್ರಮದಿಂದ ಪ್ರವಾಸೋದ್ಯಮ ಅಭಿವೃದ್ಧಿಯ ಜೊತೆಗೆ ಕ್ಯಾನ್ಸರ್ ಜಾಗೃತಿಯೂ ಆಗಲಿದೆ. ಜನರು ಇದಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿದರು. ಎಲ್ಲ ವಿವಿಧ ಕ್ಷೇತ್ರದಲ್ಲಿ ತನ್ನ ಗಣನೀಯ ಸೇವೆಯನ್ನು ಸಮಾಜಕ್ಕೆ ಮಂಗಳೂರಿಗೆ ನೀಡುತ್ತಿರುವಂತಹ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ತಪಸ್ಯ ಫೌಂಡೇಶನ್ ಮುಖ್ಯ ಸಬಿತಾ ಶೇಖರ್ ಅವರೇ, ಅದೇ ರೀತಿ ಎಲ್ಲ ಕಾರ್ಯಕ್ರಮದ ಬ್ರೈನ್ ಮತ್ತು ಬಹುಶಃ ಇವತ್ತು ಇದನ್ನು ಮುತ್ತೆಕೊಂಡು ಗೊತ್ತಂತ ನವೀನ್ ಹೆಗ್ಡೆ ಅವರೇ, ಮುಂದಿರುವ ಎಲ್ಲ ಆಶುದ್ಧ ರೈ ಅವರೇ, ಮುಂದಿರುವ ಸಂಪೂರ್ಣ ಟೀಮ್ನವರೇ, ದೀರ್ಘವಾಗಿ ಮಾತಾಡೋದಿಲ್ಲ. ನಾನು ತಪಸ್ಯ ಫೌಂಡೇಶನ್ ಅಧ್ಯಕ್ಷರನ್ನು ಸದಸ್ಯರನ್ನು ನಾನು ವಿಶೇಷವಾಗಿ ಇವತ್ತು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದ್ರೆ ಟ್ರಯಥಾನ್ ಒಂದು ವಿಚಾರ, ಆದರೆ ಪ್ಯಾಲಿಯೇಟಿವ್ ಕೇರ್ಗೆ ಸಂಬಂಧಪಟ್ಟಾಗೆ ಭವಿಷ್ಯದ ದಿನಗಳ ಸಂಬಂಧಿತ ಯಾರು ಇರಬಾರ್ದು. ಅದು ಅವ್ರು ಮಾಡಿದ ನಂತರ ಯಾರು ಪ್ರಯೋಜನ ತಗೊಂತ ಗೊತ್ತಿಲ್ಲ. ಬಹುಶಃ ಅಂತ ಒಂದು ವರ್ಗದವರಿಗೆ, ಆ ಒಂದು ನೋವಿನಲ್ಲಿದ್ದಂತಹ ಅಥವಾ ವರ್ಗದವರಿಗೆ ಆ ಕಡೆ ಗಳಿಗೆಯಲ್ಲಿ ಒಂದು ಉತ್ತಮವಾದ ಲೈಫ್ ಸ್ಟೈಲ್ ಮತ್ತು ಆದಷ್ಟು ಆಯುಷ್ಯ ಇರುವ ತನಕ ನೆಮ್ಮದಿಯ ಜೀವನ ಕೊಡಲಿಕ್ಕೆ ಬೇಕಾಗುವಂತ ವ್ಯವಸ್ಥೆ ಮಾಡಿದಂತಹ ತಪಸ್ಯ ಫೌಂಡೇಶನ್ಗೆ ನಾನು ವಿಶೇಷವಾದ ನನ್ನ ಅಭಿನಂದನೆಯನ್ನು ನಾನು ಇವತ್ತು ಸಲ್ಲಿಸುವಂಥದ್ದು. ಎರಡನೇದು ಬಹುಶಃ ಒಂದು ಸಂಸ್ಥೆ ನಮ್ಮ ಕ್ಷೇತ್ರದಲ್ಲೇ ಕೂಡ ಇವತ್ತಿದೆ. ಅವ್ರು ನನ್ನ ಹತ್ರ ನಾನು ಶಂಕುಸ್ಥಾಪನೆ ಹೋಗಿ ಹೇಳಿದ್ರು, ನಮ್ಮದು ಕಾಂಕ್ರೀಟ್ ರಸ್ತೆ ಆಗ್ಬೇಕಂತೇಳಿ. ನಾನು ಹೇಳಿದೆ, ಯಾವಾಗ ನೀವು ಫೌಂಡೇಶನ್ ಆಗ್ತೀರಿ ಅದಕ್ಕಿಂತ ಮುಂಚೆ ನಾನು ಮಾಡಿ ಕೊಡ್ತೇನೆ ಅಂತೇಳಿ. ಅದರಿಂದ ಕೆಲಸ ಕೂಡ ನಾನು ಅವರಿಗೆ ಮಾಡಿ ಇವತ್ತು ಕೊಟ್ಟಿದ್ದೇನೆ. ಕೆಲಸ ಕೂಡ ಅವರೆಲ್ಲ ಇವತ್ತು ಕೂಡ ಪ್ರಾರಂಭ ಮಾಡಿದ್ದಾರೆ.
ಕಾರ್ಯಕ್ರಮದಲ್ಲಿ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್, ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಜಿಲ್ಲಾಧಿಕಾರಿ ಮುಲೈನ್ ಮುಗಿಲನ್, ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರೇಶಾಂತ್ ಮತ್ತು ಇತರ ಅಧಿಕಾರಿಗಳು, ತಪಸ್ಯ ಫೌಂಡೇಶನ್ ಪದಾಧಿಕಾರಿಗಳಾದ ನವೀನ್ ಹೆಗ್ಡೆ, ಸಬಿತಾ ಶೆಟ್ಟಿ ಉಪಸ್ಥಿತರಿದ್ದರು. ತಪಸ್ಯ ಫೌಂಡೇಶನ್ ಟ್ರಸ್ಟಿ ಡಾಕ್ಟರ್ ಆಶಾ ಜ್ಯೋತಿರೈ ಸ್ವಾಗತಿಸಿದರು. Bangalore is such a beautiful place.